ಈ ಸಾಲಿನ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿಗೆ ಆಯ್ಕೆಯಾದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ರಾಕೇಶ್ ಕೃಷ್ಣ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಮಂಗಳೂರಿನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಿದ್ದಾರೆ. ಈ ವೇಳೆ ಇನ್ನಷ್ಟು ಸಾಧನೆಗೈಯಲು ಪ್ರಧಾನಿ ಮೋದಿ ಈ ಸಂದರ್ಭ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಪ್ರೇರಣೆಯ ಮಾತುಗಳನ್ನಾಡಿದ್ದಾರೆ. ಪ್ರಸ್ತುತ ಮಂಗಳೂರು ನಗರದ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಯಾದ ರಾಕೇಶ್ ಕೃಷ್ಣ ಅವರ ಸೀಡೋಗ್ರಾಫರ್ ಅನ್ನೋ ಬೀಜ ಬಿತ್ತನೆಯ ಕೃಷಿ ಯಂತ್ರ ಸಂಶೋಧನೆಗೆ ಈ ಪ್ರಶಸ್ತಿ ಸಂದಿದೆ. ಪ್ರಧಾನಿ ಮೋದಿ ಜೊತೆಗಿನ ಸಂವಾದ ಹಾಗೂ ತನ್ನ ಸಂಶೋಧನೆ ಬಗ್ಗೆ ರಾಕೇಶ್ ಕೃಷ್ಣ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದಾರೆ. ವಾಟರ್ ಪ್ರಾಬ್ಲಮ್ ಅಂದರೆ ವಿ ಆರ್ ಬೇಸಿಕಲಿ ಬೇಸ್ಡ್ ಆನ್ ರೈನ್ಸ್, ಅಂದರೆ ನಾವು ವಿ ಡಿಪೆಂಡ್ ಆನ್ ರೈನ್ಸ್. ಬಟ್ ಏನಂದರೆ ನಮಗೆ ಅಷ್ಟು ಪ್ರಾಬ್ಲಮ್ ಆಗಲ್ಲ. ಬಟ್ ನಾರ್ತ್ ಇಂಡಿಯಾದಲ್ಲಿ ಹೋದರೆ ರಾಜಸ್ಥಾನ್, UP ಅಲ್ಲೆಲ್ಲ ನೀರಿಗೆ ಅವರು ದೇ ಹ್ಯಾವ್ ಆಸ್ಕ್ಡ್ ಮೈ ಮೆಷಿನ್ ಬಿಕಾಸ್ ದೇ ಲೈಕ್ ದ ಪಾರ್ಟ್ ದಟ್ ಇಟ್ಸ್ ಅ ಡ್ರೈ ಸೋಯಿಂಗ್ ಮೆಷಿನ್. ಸೊ ನಾನು ಫೆಸ್ಟಿವಲ್ ಆಫ್ ಇನೋವೇಷನ್ ಅಂತ ರಾಷ್ಟ್ರಪತಿ ಭವನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಅಲ್ಲಿ ಕೂಡ ಇದೇ ಥರ ಬೇರೆ ಫಾರ್ಮರ್ಸ್ ಬಂದಿದ್ದರು, ಅಗ್ರಿಕಲ್ಚರಿಸ್ಟ್ ಬಂದಿದ್ದರು. ದೇ ಹ್ಯಾವ್ ಆಲ್ಸೋ ಕ್ರಿಯೇಟೆಡ್ ಮೆನಿ ಮೆಷಿನ್ಸ್. ಬಟ್ ಈ ಪಾರ್ಟ್ ಮಲ್ಟಿಪರ್ಪಸ್ ಮೆಷಿನ್ ದ್ಯಾಟ್ ಕ್ಯಾನ್ ಡೂ ಡ್ರೈ ಸೋಯಿಂಗ್, ದ್ಯಾಟ್ಸ್ ವಾಟ್ ದೇ ಲೈಕ್ಡ್ ಆ್ಯಕ್ಚುಲಿ. ಆ್ಯಂಡ್ ಆಬ್ವಿಯಸ್ಲಿ ತುಂಬ ಟೈಮ್ ಸೇವ್ ಮಾಡುತ್ತೆ, ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ ಆ್ಯಂಡ್ ಅ ಸಿಂಗಲ್ ಟೈಮ್ ಇನ್ವೆಸ್ಟ್ಮೆಂಟ್. ಚೇಂಜ್ ಆಗ್ತಾ ಇರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ರಿಫೈನ್ಡ್ ಮಾಡೆಲ್ ಐವ್ ಎವರ್ ಡನ್. ಸೊ ಸ್ಟಾರ್ಟಿಂಗ್ ಇಲ್ಲಿ ನೇಗಿಲ್ ಥರ ಫ್ಲೋವರ್ ಅಂತ ಈ ಪಾಯಿಂಟ್ ಎಳ್ಕೊಂಡು ಬರುವಾಗ ನೇಗಿಲ್ ಥರ ಎಕ್ಸಾಕ್ಟ್ ಆಗಿ ದಾರಿ ಮಾಡ್ತಾ ಬರುತ್ತೆ. ಅದಾದ್ಮೇಲೆ ಈ ಫನೆಲ್ ಅಲ್ಲಿ ಬೀಜ ಹಾಕಬೇಕು. ಇಲ್ಲಿ ವಾಲ್ವ್ ಇದೆ ಅಲ್ಲ, ಈ ವಾಲ್ವ್ ಮೂಲಕ ಈ ಸೋಯಿಂಗ್ ವೀಲ್ ಹೋಗುತ್ತೆ. ಸೊ ಇದು ವಿ ಶೇಪ್ ಡ್ರಮ್. So actually the main difference between seedographer and the existing machines in the market is this sowing wheel. So sowing wheel ಏನಂದ್ರೆ it's a V-shaped drum. ಸೊ ಇಲ್ಲಿಂದ ಬೀಜ ಹಾಕಿದ್ದು ಗ್ರಾವಿಟಿ ಮುಖಾಂತರ ಈ ಕಾರ್ನರ್ಗೆ ಬಂದೇ ಬರುತ್ತೆ. ಸೊ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಸೀಡ್ ಬರೋ ಕಾರಣ ಇಟ್ಸ್ ಎಕ್ಸ್ಟ್ರೀಮ್ಲಿ ಸಕ್ಸಸ್ಫುಲ್ ಆ್ಯಂಡ್ ವರ್ಕಿಂಗ್. ಅದಾದ್ಮೇಲೆ ನೀವು ನೋಡ್ಬೋದು ಇದು ವೀಲ್ಸ್ ಎಳ್ಕೊಂಡು ಹೋಗೋ ರೊಟೇಟ್ ಆಗುತ್ತೆ. ಬಟ್ ಪಾಯಿಂಟ್ ಈಸ್ ಇದರಲ್ಲಿ ಸ್ಪೋಕ್ಸ್ ಇದೆ. ಸೊ ಎಳ್ಕೊಂಡು ಹೋಗುವಾಗ ಜರ್ಕ್ಸ್ ಬರುತ್ತೆ. ಸೊ ಆ ಜರ್ಕ್ಸ್ ಬರೋ ಕಾರಣ ಬೀಜ ಒಂದೊಂದೇ ಎರಡೆರಡು ಅಥವಾ ಮೂರು ಇಟ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ಹೋಲ್ ಆಲ್ಸೋ. ಬಟ್ ಜಾಸ್ತಿ ಒಮ್ಮೆಗೆ ಬೀಳಲ್ಲ. ಈ ಸ್ಪೋಕ್ಸ್ ಇಂದ ಜರ್ಕ್ಸ್ ಬರೋ ಕಾರಣ ಸ್ವಲ್ಪನೇ ಬೀಳುತ್ತೆ. ಆ್ಯಂಡ್ 1 or 2 ಆಕ್ಚುಲಿ ಇನ್ಕ್ರೀಸಸ್ ದ ಜರ್ಮಿನೇಷನ್ ರೇಟ್, ಬಟ್ ಜಾಸ್ತಿ ಇರಬಾರ್ದು. ಸೊ ಐ ಹ್ಯಾವ್ ಸೀನ್ ಅಬೌಟ್ ದಟ್. ಅದಾದ ಎಕ್ಸಾಕ್ಟ್ ಆಗಿ ಬೀಜ ಬಿತ್ತಿದ ಲೇನಲ್ಲೇ ಬಂದ್ಬಿಡುತ್ತೆ. ಸೊ ಏನಂತ ಹೇಳಿದ್ರೆ ಆ ಚಿಕ್ಕ ಅಮೌಂಟ್ ಆಫ್ ಮಾಯಿಶ್ಚರ್ ಕೊಟ್ಟರೆ ಜರ್ಮಿನೇಷನ್ ರೇಟ್ ವಿಲ್ ಇನ್ಕ್ರೀಸ್.